ಸೋಮವಾರ ಪಡೀಲ್ನಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಭೋಜೇಗೌಡ ಅವರು, ಗಣತಿ ಕಾರ್ಯವನ್ನು ವಿಳಂಬವಾಗಿ ನಡೆಸಲು ಕಾರಣಕರ್ತರಾದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಯಾವುದೇ ಗಣತಿ ಕಾರ್ಯಗಳಿಗೆ ಶಿಕ್ಷಕರನ್ನ ಬಳಕೆ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದೇ ವೇಳೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಶಿಕ್ಷಕರನ್ನ ಬಳಕೆ ಮಾಡದಂತೆ ಆದೇಶ ಹೊರಡಿಸಿದ್ದಾರೆ. ಇದರ ಹೊರತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಶಿಕ್ಷಕರನ್ನ ಬಳಸಲಾಗುತ್ತಿದೆ. ಶಿಕ್ಷಕರನ್ನ ಮಧ್ಯರಾತ್ರಿ ಕರೆ ಮಾಡಿ ಹಿರಿಯ ಅಧಿಕಾರಿಗಳು ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ನಸುಕಿನ ಜಾವ 6 ಗಂಟೆಗೆ ಕರೆ ಮಾಡಿ ಗಣತಿಗೆ ಮೊಬೈಲ್ನಲ್ಲಿ ಲಾಗಿನ್ ಆಗುವಂತೆ ಒತ್ತಡ ಹೇರುತ್ತಿದ್ದಾರೆ. ಗಣತಿ ಪೂರ್ಣಗೊಂಡ ಮನೆಗಳ ಪಟ್ಟಿಯನ್ನು ಅಳಿಸಿ ಹಾಕದೆ ಪದೇ ಪದೇ ಅದನ್ನೇ ಸೇರಿಸಿ ನೀಡೋದ್ರಿಂದ ಗಣತಿದಾರರು ಮತ್ತೆ ಅದೇ ಮನೆಗಳಿಗೆ ಹೋಗಿ ಬರುವಂತಾಗಿದೆ. ಗೂಗಲ್ ಮ್ಯಾಪ್ ಕೂಡ ಅಸಮರ್ಪಕವಾಗಿ ನಮೂದಾಗಿದ್ದು, ಸೂಚಿಸಿದ ಮನೆಗಿಂತ ಅಧಿಕ ಮನೆಗಳನ್ನು ತೋರಿಸುತ್ತಿದೆ ಎಂದರು. ಅನಾರೋಗ್ಯ ಪೀಡಿತರನ್ನು ಗಣತಿಗೆ ಸೇರಿಸಿಕೊಳ್ಳುವ ಮೂಲಕ ಮಾನವೀಯತೆ ಮರೆತಂತೆ ಜಿಲ್ಲಾಡಳಿತ ವರ್ತಿಸಿದೆ ಎಂದು ಭೋಜೇಗೌಡ ಆರೋಪಿಸಿದರು. ತಹಶೀಲ್ದಾರರು ಬೇರೆ ಬೇರೆ ಇದ್ದಾರಲ್ಲ, ನೀವು ಯಾರಾದರೂ ಒಬ್ಬರಾದರೂ ಅದನ್ನು ರೂಟಲ್ಲಿ ಹೋಗಿದ್ದೀರಾ? ಇಲ್ಲಿ ಗೇಟೆಡ್ ಆಫೀಸರ್ ಅಲ್ಲದೆ ಇದ್ದಾರಲ್ಲ, ಹೆಡ್ ಮಾಸ್ಟರ್ಗಳನ್ನೆಲ್ಲ ತಗೊಂಡಿದ್ದೀರಿ ಸರ್. ಹೆಡ್ ಮಾಸ್ಟರ್ಗಳು ಕೈ ಬಿಟ್ಟಿದ್ದೀರಿ ಅಂತೀರಿ, ಸೀರಿಯಸ್ ಏಲ್ಮೆಂಟ್ನವ್ರು ಕೈ ಬಿಟ್ಟಿದ್ದೀರಿ ಅಂತೀರಿ. ಇಲ್ಲ ಹಂಗಾರೆ ನೋಡಿ, 1453 ಜನದಲ್ಲಿ 1421 ಬಳಕೆ ಮಾಡ್ಕೊಂಡಿರೋದು ನಮ್ಮ ಹತ್ರ ಇದೆ ಲಿಸ್ಟು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ನಾನು, ವಿಶೇಷವಾಗಿ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ADCಗೆ ಹೇಳ್ತಾ ಇದ್ದೀನಿ, ಈಗಲೂ ಕಾಲ ಮಿಂಚಿಲ್ಲ, ನಿಮ್ಮ ವರ್ತನೆಯನ್ನು ಸರಿ ಮಾಡ್ಕೊಳ್ಳಿ, ಜೊತೆಗೆ ವಿಶ್ವಾಸಕ್ಕೆ ತಗೊಳ್ಳಿ ಟೀಚರ್ಸ್ನ. ಆಮೇಲೆ ಆ BOಗಳ ಮೇಲೆ ಏನು ಕ್ರಮ ಮಾಡಬೇಕು ಅಂತ ಹೊರಟಿದ್ರಿ, ಅದು ಸರಿಯಾದ ಕ್ರಮ ಅಲ್ಲ. ಕೂಡಲೇ ಆ ನೋಟಿಸನ್ನು ವಿತ್ಡ್ರಾ ಮಾಡಿ ಆ BOಗಳನ್ನ ಕರೆಸ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಸಮೀಕ್ಷೆ ಕಾರ್ಯವನ್ನು ಮುಗಿಸ್ಕೊಡಿ. ಬಳಿಕ ನೇರವಾಗಿ ಜಿಲ್ಲಾಧಿಕಾರಿಗಳ ಚೇಂಬರ್ಗೆ ತೆರಳಿ ಅಸಮಾಧಾನವನ್ನು ಭೋಜೇಗೌಡ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ವಿಳಂಬ, ಶಿಕ್ಷಕರನ್ನು ಸತಾಯಿಸುವುದು ಸೇರಿದಂತೆ ಗಣತಿದಾರರಿಗೆ ಜಿಲ್ಲಾಡಳಿತ ಕಿರುಕುಳ ನೀಡುತ್ತಿದೆ ಇತ್ಯಾದಿ ಗಂಭೀರ ಆರೋಪಗಳ ಬಗ್ಗೆ DC ಹಾಗೂ ADC ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಭೋಜೇಗೌಡ ಮಾತುಕತೆ ನಡೆಸಿದ್ದಾರೆ.